ಅದೇ ಇನ್ನೂ ಹೆಚ್ಚು ನಡ್ಕೊಂಡು ದಾದ ವ್ಯತ್ಯಾಸ ಮಾಡ್ಕೊಂಡು ಅವಕಾಶ ಈ ಕಾರಣ ಹಿರಿಯರ ನಾಗಪಾಡದಲ್ಲಿ ಸಾಧಿನಿ ಸಂಕ್ರಾಂತಿ ಭದ್ರಾಡಿ ಸಂಕ್ರಾಂತಿ ಹೇಳಿದ ಆನೆ ಬೈಯಲು ಏರಾನು ಬರಕೆದ ಸೇವೆ ನಮ್ಮ ದೈವಳನ ಕಟ್ಟದಿಂಚ ಪಂಚಪರ್ವಳುಂಡ ಐದು ಆ ಪೂರ್ವಘಟ್ಟ ಪ್ರಕಾರವಾದ ಈ ನಾರ್ಲದ ಕುಂಬಸ್ತೇರು ಅಂಚೆ ನಾರ್ಲದ ಪರಿಸರದ ಭದ್ರನ ಮಲ್ಪುನಿಂದ ನಿಶ್ಚಯ ಇದೊಟ್ಟಿಗೆ ಯಾನು ನಿಖಿಲ ಪಾತ್ರನಾಗ ನಾಲ್ಕು ಮುತ್ತದಾಕಲ ಪಾತ್ರ ಬತ್ತಾದ ಬಣ್ಣಗ ಈ ಗ್ರಾಮದ ಕಟ್ಟಿಂಚಿನ ಬೆನ್ನಗ ಕಲ್ಪಾಡಿ ದೇವಿಯನ್ನ ಜಾತ್ರೆ ಮುಗಿದು ಮಲ್ರಾಯನ ಭಂಡಾರ ಬದಲು ಕಲ್ಪಾಡಿ ದೇವಸ್ಥಾನದ ನೇಮ ಅದು ಭಂಡಾರ ಹೋದು ಕಲ್ಪಿದ ಒಳರಂಗಿ ಅಲಂಕಾರ ಒಳರಂಗಿದೆ ಕೋರಿಗುಂಟ ಬಿಸುತ್ತಾನೆ ಕೋರಿಗುಂಟ ಐದುಲುಂಬು ಗ್ರಾಮದ ನೇಮಳು ಓಲತ್ಯಾರ ಮಾಡಿ ಗ್ರಾಮದ ನೇಮಳು ಪರಿವಾರ ಧರ್ಮ ದೇವಳನ ಪರಕ್ಯದ ನೇಮಳು ಬೈಚಿಲ್ ನೇಮಳು ಮಾತ ಧರ್ಮ ನೇಮಳು ಈ ವ್ಯವಸ್ಥೆ ಈ 20 ದಿನ ತೊಲ ಇಡುವ ಆವಡ ಪೂರ್ವಗಟ್ಟು ಐದು ವಾ ವ್ಯತ್ಯಾಸ ಮಲ್ಪರ ಸಾಧ್ಯ ಅಂಚನದಾವರ ನಮ್ಮ ಈ ಕುಟುಂಬದ ವ್ಯವಸ್ಥೆಗೆ ಈ ಪರಿಸರದ ವ್ಯವಸ್ಥೆಗೆ ಮಾರ್ಚ್ 21 ತಾರೀಕಿನ 22 ತಾರೀಕಿಡ್ದು 13 ತಾರೀಕಿನ ಒಲೈಡು ನಮ್ಮ ನೇಮ ನಮ್ಮ ದಿನ ನಿಶ್ಚಯ ಮಟ್ಟೊಂದು ಗ್ರಾಮದ ಪರಿಸರದ ಭಕ್ತ ಜನರು ಸೇರಿಸ ಒಂದು ಪೂರ್ವಘಟ್ಟ ಪ್ರಕಾರ 19 ಇಡೀ ಕುಟುಂಬಕ್ಕೂ ಈ ಪರಿಸರದ ಏನು ನಮ್ಮೊಂದು ಹೊರಪಣದಿಂದ ಭಕ್ತ ಜನರು ಇಲ್ಲಿರ ಇಲ್ಲಿ ಬಂದ ಇಕ್ಲ ನಾರ್ಲತ್ತ ನಮ್ಮೊಂದು ಬತ್ತ ಇಕ್ಲ ಇಷ್ಟಾರ್ಥ ನೆರವೇರಿಸಾದಕರು ಬಂದಿದ್ದ ಕಾಮಧೇನುವಾದಿ ಮಣ್ಣು ಬೆರೆದೇ ಬಂದಿದ್ದ ಮಾತ್ರ ನಮ್ಮ ಬಾಯಿದ ಉದ್ಯೋಗ ಅಂಚನೆ ಈ ಸಮಯ ನಮ್ಮ ಬೆಗರ ಸೀಟಿದ ಅಕಲ್ನ ಆ ಪುಣ್ಯ ಎರಗಿದ ಮಗಾತು ನಿಂತ ಅಂಚಿನ ಅವಕ ದಾದ ವಿಘ್ನಿಜ್ಜಂದಲ ಈ ಪುಣ್ಯದ ಅವಕಾಶ ಕೊಡ್ತೇವೆ ನಮ್ಮ ಮಿತ್ತಿಗಳ ನಮ್ಮ ಕಷ್ಟ ನಿವೇದನ ಮತ್ತು ನಾಡಿಗೆ ಇಷ್ಟಾರ್ಥ ನೆರವೇರಿಸಾದಕರು ಉದ್ಯೋಗ ಸಾಧು
देवेश अनंत फलदायक अनंत दुःखनाशाय अनंताय नमो नमः। अवाय सर्वास्नागान श्रीयादिकृष्णानः प्रार्थना
ನಾರ್ಲದ ಕುಟುಂಬಿಕೆರಿ ಅಂಚನೆ ಪರಿಸರದ ಭಕ್ತ ಜನಕರು ಸೇರೊಂದು ಆರಾಧನೆ ಕ್ಷೇತ್ರಡು ಕೆಲವೊಂದ ದುರಿತ ಬಂದಿದೆ ಐದು ಬೊಕ್ಕ ಅಷ್ಟಮಂಗ ಪ್ರಶ್ನೆ ವಿಮರ್ಶೆ ಮಾಡಿಟ್ಟೊಂದು ಗ್ರಾಮ ರಾಜ್ಯದ ಭಕ್ತ ಜನಕರು ನಾರ್ಲತ್ತಾಯ ಸ್ಥಾನದ ಸಂಬಂಧ ಪಟ್ಟಂಜಿತ್ನ ತಾಂಬೂಲ ಪ್ರಶ್ನೆ ಅಂಚನೆ ಅಷ್ಟಮಂಗಲ ಪ್ರಶ್ನೆ ವಿಮರ್ಶೆ ಮಾತಿ ಪ್ರಕಾರವಾದಿ ದೇವರನ್ನ ಜೀರ್ಣೋದ್ಧಾರ ಮಲ್ಪಡು ಅಂಚನೆ ನಮ್ಮ ನಾರ್ಲತ್ತಾಯನ ಸ್ಥಾನಲ ಪೊರ್ಲು ಮಲ್ಪಡು ಐದೊಟ್ಟಿಗೆ ಕುಟುಂಬದ ಮನೆತನದ ಆರಾಧ ಮಲ್ಪಂಜಿತ್ನ ಧರ್ಮದ ದೈವಗಳ ವ್ಯವಸ್ಥೆ ಎಲ್ಲ ಪೊರ್ಲು ಮಲ್ಪಡು ಅಂತ ವಿಚಾರವಾದಿ ವಿಮರ್ಶೆ ಮಟ್ಟೊಂದು ಜ್ಯೋತಿಷ್ಯರ ಮಾರ್ಗದರ್ಶನ ಕೊಟ್ಟ ಪ್ರಕಾರವಾದಿ ಕೆಲವು ಕಾಲಗದುಂಗು ತಲ್ಪಾಡ ದೇವರ ಸನ್ನಿಧಾನದ ಪ್ರಾರ್ಥನೆ ಮಟ್ಟೊಂದು ಆರ್ನ ಅಪ್ಪಣೆ ಪಡೆದು ನಾಗದೇವರ ಸನ್ನಿಧಾನದ ಸಂಕೋಚ ಮಟ್ಟೊಂದು ಆರ್ನ ಪೀಠ ನಿರ್ಮಾಣದ ಕೆಲಸ ಐದೊಟ್ಟಿಗೆ ಆರಾಧ ಮಲ್ಪಂಜಿತ್ ನಾರ್ಲದಾಯನ ಸ್ಥಾನದ ಕೆಲಸ ಅಂಚನೆ ತರ ಮಾಡಿದ ಮನೆತನದ ಕೆಲಸ ಐದೊಟ್ಟಿಗೆ ನಮ್ಮೊಂದು ಬತ್ತಂಜಿತ್ತಿ ಧರ್ಮದೇವನ ಕೆಲಸಗಳು ನಮ್ಮ ಪ್ರವೃತ್ತಿ ಮಟ್ಟೊಂದು ಇನ್ನಿಕ್ಕಿ ಆ ನಾಗದೇವನ ಕೆಲಸ ಐದೊಟ್ಟಿಗೆ ಆ ನಾರ್ಲತ್ತಾಯನ ಕೆಲಸದ ಬ್ರಹ್ಮಕಲಶ ಮಟ್ಟೊಂದು ಪ್ರಸನ್ನ ಕಾಲಡು ಇಡೀ ಭಕ್ತಜನಗಳು ಸೇರೊಂದು ಅಕಲನ ಪೊರ್ಲು ತೂವುದು ಅಕಲನ ಪ್ರಸನ್ನ ಕಾಲ ತೂವೊಂದು ಆ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಕೊಡ್ತುಡು ನಡಾವಳಿ ನಿಶ್ಚಯ ಮಾಡ್ಬೋದು ಬಣ್ಣಗ ಇನ್ನು ಮಟ್ಟಿಗೆ ಇಂಚ ಆರಾಧನೆ ಬಿಡ್ತೊಂದು ನಿತ್ತ ನನ್ನ ಮಿತ್ತಿಗೆ ಈ ರೀತಿ ಆರಾಧನೆ ಬಿಡ್ತೊಂದು ಬತ್ನಾಡಿಗೆ ಈ ಕುಟುಂಬದಾಕಲಿಗೆ ನಮ್ಮೊಂದು ಭಕ್ತ ಜನಗಳಿಗೆ ಶ್ರೇಯಸ್ಸಾಡುವಂಥ ಉದ್ದೇಶವಾದಿ ಈ ಪ್ರತಿಷ್ಠಾ ದಿನದ ಸವಿನೆನಪಿಗೋಸ್ಕರವಾದಿ ಪಂಚಾಮೃತ ಅಭಿಷೇಕಗೋಸ್ಕರವಾದಿ ತಂಬಿಲ ಸೇವೆ ಅಂಚನೆ ನಾರ್ಲತ್ತಾಯನ ಸನ್ನಿಧಾನಡು ಬಿಂಬಶುದ್ಧಿಗೋಸ್ಕರವಾದಿ ಕಲಶಾಭಿಷೇಕ ನಡೆತಂದು ಏಪ್ರಿಲ್ದ ತಿಂಗಳು ಸುರೂತವಾರಡು ನಮ್ಮೊಂದು ಬತ್ತಿಂಜಿತ್ತಿ ಆ ನಾರ್ಲತ್ತಾಯನ ಸನ್ನಿಧಾನಡು ನೇಮ ದರ್ಪಣ ಕೊಡ್ತುಗು ನಾಗದೇವರ ಸನ್ನಿಧಾನಡು ನವಕ ಪ್ರಧಾನ ಅಂಚನೆ ಸರ್ವಪ್ರಾಯಶ್ಚಿತ್ತ ರೂಪವಾದ ಆಶ್ಲೇಷ ಬಲಿ ಸಾಮೂಹಿಕವಾದ ತಂಬಿಲ ಸೇವೆ ನಡೆತೋಣಿ ಅದೊಟ್ಟಿಗೆ ನಮ್ಮೊಂದು ಪಂಚಿತ ಧರ್ಮದೀವಳನ್ನ ಕೋಲೆಲ್ಲ ನಡೆತೋಣಿ ಬಂದು ನಿಶ್ಚಯ ಮಾಡಿದೇರು ಐದೊಟ್ಟಿಗೆ ನಾಗರ ಪಂಚಮಿದ ಪರ್ವಕಾರಡು ಈ ನಾರ್ಲದ ಕುಟುಂಬಿಕೇರಿ ಐದೊಟ್ಟಿಗೆ ಈ ಪರಿಸರದ ವಾಸ ನಾಲ್ಕು ಸೇರೊಂದು ಒಂಜಿ ತಂಬಿಲ ಸೇವೆ ಮಲ್ಪುನಿ ಐದು ಬೊಕ್ಕ ನಮ್ಮ ಈ ಪ್ರತಿಷ್ಠಾ ದಿನ ತಾನೇ ಒಂಜಿ ತಂಬಿಲ ಮಲ್ಪುನಿ ನಮ್ಮ ಸಂಕಲ್ಪ ಮಟ್ಟೊಂದ ಈ ನಡಾವಳಿನಿ ದೇವರ ಸನ್ನಿಧಾನ ಪ್ರಾರ್ಥನೆ ಮಟ್ಟೊಂದು ಮುಂದುವರ್ತೊಂದು ನಮ್ಮ ಇಂಚ ಹಿರಿಯರ ನಾಪಲಿ ಜಾಗಡಿ ನಡಾವಳಿ ನಿಶ್ಚಯ ಮಟ್ಟೊಂದು ಈತ್ನ ಮಟಗಿ ಆ ನಾಗದೇವರ ನಮ್ಮೊಂದು ಇಷ್ಟಾರ್ಥನಿಂಚ ಪಡೆಯುವುದರ ನನ್ನ ಮಿತ್ತಿಗಳ ನಮ್ಮ ದೇವರನ್ನು ಆರಾಧನೆ ಮಟ್ಟೊಂದು ಭಕ್ತಿಲಿ ಪ್ರಾರ್ಥನೆ ಮಟ್ಟು ನಾಡಿಗೆ ಇಷ್ಟಾರ್ಥನ ನೆರವೇರಿ ಸಾಧುಕೊಂಡು ಕಾಮಧೇರವಾದಿ ಮನ್ನಡಿ ದೇವರ ಮೆರೆಯೊಂದು ಏರ್ವಂತ ನಿಮಗೆ ಪ್ರತ್ಯಕ್ಷವಾದಿ ಪರೋಕ್ಷವಾದಿ ದೇವರ ಸೇವೆಗೆ ಭಾಗಿಯಾತಿರ ಅಕ್ಲಿಗೆ ಬಂತ ದೇವರ ಶ್ರೇಯಸ್ಸನೆ ನಲ್ಲಾತಿ ಆ ದೇವರನ್ನ ಧರ್ಮದೇವರನ್ನ ಚಾಕ್ರ ಮಾಡ್ಬಿಟ್ಟು ಯೋಗನೆ ನನಗೆ ಪ್ರಸಾದ ರೂಪವಾದಿ ಅನುಗ್ರಹಿತ ಕೊಡಲೇ ಬಂದು ಮಂತ ಭಕ್ತರು ಸೇರೊಂದು ಆ ನಡಾವಳಿ ನಿಶ್ಚಯ ಬಂದಿದ್ದು ಶುಭ ಮುಹೂರ್ತಕ್ಕೆ ಪ್ರಾರ್ಥನೆ ಮಾಡ್ತಾರೆ ಪರಿಸರವಾಸಿಗಳಾವಳಿ ಒಂಜಿ ದೇವರನ್ನು ಪ್ರತಿಷ್ಠಾಪನೆ ಮಂತಿಂದ ಅವು ಕೇವಲ ಆ ವರ್ಗದಕ್ಕಲಿಗೆ ಆ ಇಲ್ಲದಕ್ಕಲಿಗೆ ಪರಿಸರವಾಸಿಗಳಿಗೆ ಮೂರು ಮಂತಿನ ಪುಣ್ಯಕರ್ಮ ಅನ್ನದಾನಾದಿ ಮಾದ ಲೋಕಕ್ಕೆ ಸುಭಿಕ್ಷೆಯರ ಸಾಧ್ಯತೆ ಉಂಟು ಪ್ರಸ್ತುತ ನಮ್ಮ ಕಾಲವು ಗ್ರಾಮಗಾವಡು ರಾಜ್ಯಗಾವಡು ನೆಮ್ಮದಿ ಪಂಪುನ ಇತಿ ಪರಸ್ಪರವಾದ ಮನುಷ್ಯರ ಹಿಂದೆ ಮನುಷ್ಯ ನಂಬಿಕೆ ಇದ್ದಂತೆ ಕಲಹ ಮತ್ತು ಪುರಂಜಿನ ಕಾಲಡು ನಮ್ಮ ದೇವರ ಪ್ರಾರ್ಥನೆ ಮಂದಿರ ದೇವಣ್ಣ ದೇಶ ಒಂಜಿ ಶಾಂತಿ ನೆಮ್ಮದಿ ಗ್ರಾಮ ರಾಜ್ಯ ಶಾಂತಿ ನೆಮ್ಮದಿ ಉಪ್ಪಡು ನಾಂಡ ನಮಲ ಸರಿಯಾದ ಉಪ್ಪಡಿ ನನ್ನ ಜೀವನದಲ್ಲಿ ಮಾತ್ರ ಶಾಂತಿ ಇರ್ತದೆ ನಮ್ಮ ಊರ್ಲ ಶಾಂತಿ ಆಟ ಎದ್ದು ಪಕ್ಕ ಗ್ರಾಮದ್ದು ಗ್ರಾಮ ಸೇರುವುದು ದೇಶ ಉಂಡಗ ಇಂದಿನಂಚಿನ ಕಾಲ ಮನಗ ನಮ್ಮ ಗ್ರಾಮ ನಮ್ಮ ಸರಿಯಾದ ಕೂಟ ದೇವರಿನ ಸತ್ಕರ್ಮಾದಿಗೆ ನಡಪಡಿ ಅಂಚ ಪರಿಸರದ ಪುರಂಜಿನ ದೇವರಿ ನಾಗದೇವರಿಗೆ ಗ್ರಾಮ ದೇವರಿಗೆ ಅಂದಾಟ ಗುಡ್ಡ ಕಡದು ಐಟ್ ನಾವು ಬಿಡಿತ್ತಿನ ಉತ್ಸವಾದ ನಾಗದೇವರಿಗೆ ನಾಟ ಈ ಪರಿಸರದ ಪುರಂಜಿನ ಪ್ರಾಕೃತಿಕವಾದ ಪುರಂಜಿನ ದೇವರಿಗೆ ನಂಗೆ ನೆಮ್ಮದಿ ಪ್ರಾಕೃತಿಕವಾದ ಸರಿಯುತ್ತಿನ ಕಾರ್ಯಗಳು ಕಾಲಕ್ಕೂ ಕಾಲೇ ವರ್ಷ ಪರ್ಜನ್ಯ ಸರಿಯಾದ ಕಾಲಕ್ಕೂ ವರ್ಷ ಬರ್ಕೊಂಡು ಎಪ್ಪನ ಭಕ್ತರು ನಾಂಡ ರೋಗ ತಾಪತ್ರಯ ನಮ್ಮ ಬೇದ ದೇಶದ ಮಾತಗಳು ಹೊಸ ವೈರಸ್ ನಾನಾ ರೀತಿಯ ತೊಂದರೆಗಳು ಹೊರಗ ಅಂಜಿನ ಮುಂಜಿ ಬರಿಯಲೆ ಬಲ್ಲಿ ಕಾಲಗಳು ವರ್ಷ ಬರೋದು ಮೇದ್ದಾವರ ಇಲ್ಲದಕ್ಕಿದೆ ಟಿಪ್ಲೆಟ್ ದೇವರ ವಿರುದ್ಧ ಸಾಧಿ ಗೋಚಪಾವ ಕಾಲೇ ವರ್ಷದ್ದು ಪರ್ಜನ್ಯ ಪ್ರತಿನಿಯೂ ಸಸ್ಯಶಾಲಿನಿ ಮಾತೆಲ್ಲ ನಮ್ಮ ಇಲ್ಲದ ಮಾತ ಓಟ ಮಕ್ಕಳಿಗೆ ಪ್ರತಿ ಒಂಜಿ ಗ್ರಾಮಗಳ ನಂಗೆ ಮಾರ್ಗದ ಬರಿಕೊಂಡಾಗ ನಮ್ಮ ಸೀನಾದ ಸಸ್ಯೊಳಿನ ಮಂತ್ರದ ನಾಟ ಲೋಕವನ್ನು ಉಷ್ಣತೆ ಕಮ್ಮಿ ಆಗುವುದು ಲೋಕಗಳು ದಾಯಕಿಂಚನ ನಾಟ ಮನುಷ್ಯನಿಗೆ ನೆಮ್ಮದಿ ಉಷ್ಣತೆ ಜಾಸ್ತಿ ಆದ ನಾಟ ಪಂಗು ಲಂಗಯತೆ ಇರ ಮಂಗೇಂಚ ಮಂಗೇನ ಅಂಜದೆ ಬಟ್ಟ ಉದಾಹರಣೆ ಬಂದಿದೆ ಕಲಿಯುಗದ ಮನುಷ್ಯಗೆ ಎಂಚವನ್ನು ತಂಡ ಮರ್ಕಟಸ್ಯ ಸುರಾಪಾನ ಈ ಮನುಷ್ಯ ಬಟ್ಟ ಮಂಗಲದ
ಅಂಚಿನ ಗಂಧಸರ ಪರಿಸ್ಥಿತಿ ಹೆಚ್ಚಾವು ತನ್ಮಧ್ಯೆ ಭೂತ ಸಂಚಾರ ಮೀನು ಭೂತವರ್ತನಿಗೆ ಕಾಲು ಗೊಂಜಿ ಜೀವಿಸುತ್ತದೆ ಅಪನಗ ಪುರುಷನ ಯದ್ವಾದ ಭವಿಷ್ಯತಿ ಕಲಿಗದ ಪುರುಷನ ಅವಸ್ಥೆಲ್ಲ ಮಾತ ಅಂಜಿನೆ ಪೂರಿ ಐದು ಕಾರಣ ದೇವತಾ ಅನುಗ್ರಹ ಕಮ್ಮಿಯ ನಮ್ಮೊಂದು ಹತ್ತಿರ ದೇವರ ಬರುವ ಬಗ್ಗೆರನ್ನು ನಮಸ್ಕಾರ ಅನೇಕ ದೇವರಿಗೆ ಬಂದು ಕೊಡುವುದು ಬಾಕಿ ನೋಡ್ಕೊಂಡು ಅದೆಲ್ಲ ಮುಂಬರ ರಾಜ್ಯಗಳು ದೇವರ ಅಡಿಗೆ ಕೈ ಮುಗಿದು ಭಕ್ತ ಸೀದ ಭಕ್ತರು ದೇವರಿಗೆ ನಮಸ್ಕಾರದ ವಿಧಾನನೇ ಮಾಡಿದೆ ಉರಸ ಶಿರಸ ದೃಷ್ಟಿಯ ಮನಸ ವಚಸ ಪದ್ಯಾಂ ಜಾನುದ್ಯಾಂ ವಿರಾಜ್ಯಾಂ ಅಷ್ಟಾಂಗೈಹಿತ ದೇವನ ಅನುಗ್ರಹ ನಾಂಡ ಸರಿ ಆಂಜಾವನ್ನು ಉತ್ತಂಡ ನಮಸ್ಕಾರ ಮಾಡಿ ಕರೆತ ಹಣೆ ಅಂಜನೆ ನಂಗೆ ಕೆಕ್ಕಿಲ್ದ ಭಾಗ ರಡ್ಡು ಕೈಗಂಟು ಕಾರದ ಕೊಡಿ ನೆಲಕ್ಕೆ ತಾಗೋಡಿಗೆ ಅಂಜೆತ್ತನ ಮಾತ್ರ ದೇವರಿಗೆ ನಮಸ್ಕಾರ ನಂಗೆ ಇಷ್ಟ ಬರ್ತಿಲ್ಲ ದೇವರು ಪೆರ ಸಾಧ್ಯತೆ ದೇವರಿಗೆ ಇಷ್ಟ ಉಂಟ ಅಂಜನ ಬದುಕೋಡಿಗೆ ಪಂಜವಲಿ ಕಾಂಡ ಅರ್ಥ ನಮಸ್ಕಾರ ಆಂಜವಲಿ ಇಡೀ ನಮಸ್ಕಾರ ಅಂಜ ಲೋಕರು ಉಪ್ಪುಡಂಜಿನ ಆ ಒಂದು ವ್ಯವಸ್ಥೆ ನಮ್ಮ ಸರಿಜ ನನ್ನ ದೇವರ ಕೈತರೆ ಬಂದಾಗ ಕಾಲ ಪಂಜಿನ ವ್ಯವಸ್ಥೆ ವೈಕಾ ಪರಕೆ ಬಂದು ವರ್ಷದ ಪರಕೆ ಐಟೇ ರೂಪಾಯಿ ಪಟ್ಟು ಮುಂಜೆ ದೇವರನ್ನು ಮುಂಚಿನ ಭಾಷೆ ಮಾತಾಡಬಹುದು ದೇವರಿಗೆ ನಮ್ಮ ಕೊಡುವುದಾದ ಯಾರಜ್ಜಿ ಅಣ್ಣ ನಮ್ಮ ಬಣ್ಣಿನಂಚಿನ ಪರಕೆ ವಾಕ್ಯದ ಕಾರಣ ಅಂಚಿನ ವಾಕ್ಯ ಬಣ್ಣದಾದ ದೇವರ ಎದುರು ಮಕ್ಕಳನ್ನು ಬಾಯಿ ಉಂಡು ಬಂದು ಒಟ್ರಾಶಿ ಪಾತ್ಯರು ಅಧಿಕಾರ ಚಲಾಯಿಸಾವು ನಮ್ಮ ಪಾಸ್ ಪಾಡ್ತೆ ಅಂಚ ಬಂದೆ ಭಕ್ತರನ್ನು ಅಂಡ ದೇವರನ್ನು ಸ್ವೀಕಾರ ಭಕ್ತಿಗೆ ಸ್ವೀಕಾರ ಪೂಜೆ ಜಿಹ್ವಾಗ್ರೇ ವಸತೆ ಲಕ್ಷ್ಮಿ ಜಿಹ್ವಾಗ್ರೇ ಮಿತ್ರ ಬಾಂಧವ ನಾಲಿಗೆ ಹೊಡಿಟ್ಟು ನಂಗೆ ಬಂದುಳ್ಳ ಮಿತ್ರೇಗಳ ವ್ಯವಸ್ಥೆಯ ಪೂರ್ವ ಅಂಚಿನ ನಾಲಿಗೆನೆ ಮುಡಕ್ಕಾದ ಜಿಹ್ವಾಗ್ರೇ ಬಂಧನ ಪ್ರಾಪ್ತಂ ಜಿಹ್ವಾಗ್ರೇ ಮರಣಂ ನಮ್ಮ ನಾಶವು ನಮನೆ ಮೂಡಿ ಬರೆಯಲ ಕಾಪು ಅಂಚಿನ ದೋಷಗಳು ಬರೆಯರಜ್ಜಿ ಐಕೋಸ್ಕರವಾದ ಭಕ್ತಿ ಶ್ರದ್ಧೆ ನಾಗದೇವರ ನೆನಪಿರುನ್ನಾಂಡ ನಮ್ಮ ಕಷ್ಟಗಳು ಪರಿಹಾರ ದೇವಂಡ ದುಮ್ಮುದ ಕಾಲೊಡೆ ನಾಗದೇವರ ನೆನಪಿದು ಜೀಮೂತ ಮಹಾರಾಜ ಏದೋ ಜನ ರಾಜ ಮಹಾರಾಜ್ಯನನ್ನು ಸಂತಾನ ಪಡೆದಿರಂಚಿನ ಅಂಜನೆ ಧ್ರುವ ರಾಕ್ಷಸರಿಗೆ ಸಂಹಾರ ಮಂದಿರಂಚಿನ ಇತಿಹಾಸವು ಈ ನಾಗದೇವರನ್ನು ಪೂಜೆ ಬಂದ ಕೇವಲ ನಾಗದೇವರನ್ನ ಶಾಪಕ್ಕೆ ಮಾತದೇವರನ್ನ ಅನುಗ್ರಹ ಕಲಿಯುಗಳು ಮಾತದೇವರನ್ನ ದೂತನೇ ನಾಗದೇವರಿಗೆ ದೇವರನ್ನಾಂಡ ವಿಷ್ಣುದೇವರನ್ನ ಶಾಪವನ್ನು ನಾಂಡ ನಮ್ಮ ಅನಂತ ಪದ್ಮನಾಭ ಆ ಮೂಲಕವಾದ ಭಾದ್ರಪದ ಮಾಸವು ಚೌತಿ ಕರೆದು ಎಣಿಮೆ ನಾಣಿನ ಅವಲ ವಿಷ್ಣು ಶಾಪ ಪರಿಹಾರವು ಕಾರಣ ಶಿವರಾತ್ರಿದ ನಾಗದೇವರನ್ನ ಪೂಜೆ ಬಂದ ಈಶ್ವರ ದೇವರನ್ನ ನವರಾತ್ರಿದ ಕಾಲಗಳು ಆ ಲಲಿತಾ ಪಂಚಮಿದಾನಿ ಪೂಜೆ ಬಂದ ದುರ್ಗಾದೇವಿನ ಶಾಪವು ಕಮ್ಮಿಯಾಗುವುದು ಚೌತಿದಾನಿ ಮಾತ ನಮ್ಮ ಮೂಕಮ್ಮಿ ಘಟ್ಟದ ಬಿಂದುವಾದ ಘಟ್ಟದ ಮುಗಿ ಬಂದು ಚೌತಿದಾನಿಯೇ ನಾಗದೇವರನ್ನ ಪೂಜೆ ಬಂದಿದೆ ಬಟ್ಟ ಗಣಪತಿ ದೇವರನ್ನ ಬಂಜಿಡು ನಾಗದೇವರನ್ನು ಚಿಂತನೆ ಮಾಡುವುದು ಮಹಿಷಾಸುರನ ಯುದ್ಧದ ಗಿರಿಯರ ಮೂಲಕ ಶೇಷಶ್ಚ ಸರ್ವನಾಗೇಶೋ ಮಹಾಮಣಿ ಅಂಜನೆ ಶಿವದೇವರನ್ನ ಕೆಕ್ಕಿಳಿರುತ್ತ ದೇವರುಗಳಲ್ಲಿ ಅಂಜನೆ ಸುಬ್ರಹ್ಮಣ್ಯ ದೇವರನ್ನ ಪಾದಗಳಲ್ಲಿ ವಿಷ್ಣು ದೇವರನ್ನ ಹಾಸಿಗೆಯಾದ ನಾವು ನಾಗದೇವರುಗಳಲ್ಲಿ ಈ ದೇವರನ್ನ ಪೂಜೆ ಮಾಡುವುದನ್ನು ನಾಟ ಹಲವು 10 ಇಂದಿರನ್ನ ದೇವರಾಮದ ಹಲವು ದೇವರನ್ನ ಶಾಪ ನಮ್ಮ ಪ್ರಾರ್ಥನೆ ಮಾಡುವಾಗ ನಮ್ಮ ಶರೀರ ನಮ್ಮ ದೇವರ ಅಂಗಾಂಗಗಳನ್ನು ಕೊಟ್ಟರೆ ಐದೇನು ನಾವು ಉಚ್ಚಾರಣೆ ಪಾದಗಳನ್ನು ದೇವರ ವ್ಯವಸ್ಥೆಯನ್ನು ಹಾಕುವುದು ನಾಟ ದೋಷಗಳು ಕಾರಣ ಇದು ನನ್ನ ದೋಷಗಳ ಪರಿಹಾರ ಮಾಡಿ ನನಗೆ ಸದ್ಬುದ್ಧಿ ಕ್ಷೇಮನು ಅಂಜನೆ ಸನ್ಮಂಗಲನು ಇಡೀ ನಾರದ ಈ ಕ್ಷೇತ್ರವನ್ನು ಪ್ರತಿಯೊಂದು ಭಕ್ತ ಜನರಿಗೆ ಇಷ್ಟಾರ್ಥ ಹೊರತು ಇನಿಮಂದಿನ ಪ್ರತಿಷ್ಠಿತ ಪೂಜಾ ಸಂಪೂರ್ಣ ಫಲವು ಯಜಮಾನ ದೇವರು ಬದಲಾಯಿಸಿಕೊಂಡು ಭಕ್ತಿ ತರಹದ ಪ್ರಾರ್ಥನೆ ಮಾಡುವ ಸ್ವಾಮಿ ದೇವರ ಅನಂತ ಸುಖನಾಗಾರ ಅನಂತಾಯ ನಮೋ ನಮಃ ವಾಸುಕಿನಾಗಾಯ ದೇವ ಪಾದಾರವಿಂದಕ್ಕೆ ಗೋವಿಂದರಾಯ ಗೋವಿಂದ
Hãy subscribe cho kênh Ghiền Mì Gõ để không bỏ lỡ